ಎನ್ಎಚ್ ಅಧಿಕಾರಿಗಳು ಹಳೆಯ ರಸ್ತೆಯನ್ನ ಅತಿಕ್ರಮಿಸಿರುವುದನ್ನು ವಿರೋಧಿಸಿ ಪೊಯ್ಯದಪಲ್ಕೆ ಎಂಬಲ್ಲಿ ಅಲಂಗಾರು ಪೊಯ್ಯದಪಲ್ಕೆ ಕಾನ ಅಂಬೂರಿ ಮಂಜನಕಟ್ಟೆ ಬೆಳುವಾಯಿ ಗ್ರಾಮದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕ ಅಭಯ್ ಚಂದ್ರ ಜೈನ್ ಮಾತನಾಡಿ, ಸಾರ್ವಜನಿಕರ ಅವಶ್ಯಕತೆಗಳಿಗೆ ಸ್ಪಂದಿಸಲು ಅಂಡರ್ ಪಾಸ್ ಮಾರ್ಗವನ್ನು ನಿರ್ಮಿಸಲು ಎನ್ಎಚ್ ಅಧಿಕಾರಿಗಳನ್ನ ಮತ್ತು ಆಯ್ಕೆಗೊಂಡ ಜನಪ್ರತಿನಿಧಿಗಳನ್ನು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಪಿಕೆ ಥಾಮಸ್, ಸಾಯಿ ಚೌಟ, ಅಸ್ಲಾಂ ಮತ್ತು ಸೂರಜ್ ಮೊದಲಾದವರು ಪಾಲ್ಗೊಂಡರು. ಇಂಥ ಫ್ಲೈಓವರ್ಗಳನ್ನು ಮಾಡಿದ್ದಾರೆ, ಅಲ್ಲೆಲ್ಲ ಅಂಡರ್ ಪಾಸ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ಮೂಡಬಿದ್ರಿಯ ಜನತೆ ಅವರಿಗೆ ಕಣ್ಣಿಗೆ ಕಾಣೋದಿಲ್ವ ಗೊತ್ತಿಲ್ಲ. ಎಲ್ಲ ಇಲ್ಲಿ ಹಣ ದೋಚಿ ನ್ಯಾಷನಲ್ ಹೈವೇಯಿಂದ ಇವತ್ತು ಮನೆಯಲ್ಲಿ ಕೂತವರು ಇದ್ದಾರೆ. ಆದ್ರಿಂದ ಇವತ್ತು ನಾವು ಮೂಡಬಿದ್ರಿಯ ಜನತೆ ಒಗ್ಗಟ್ಟಾಗಿರ್ಬೇಕು. ನಾನು ನಿಮ್ಮೊಡನೆ ಇದ್ದೇನೆ. ನಾನು ಉಪವಾಸ ಮಾಡಲಿಕ್ಕೂ ತಯಾರು, ಜೈಲಿಗೆ ಹೋಗ್ಲಿಕ್ಕೂ ತಯಾರು. ನಾನೇನು ಚುನಾವಣೆಗೆ ನಿಲ್ಲುವವಲ್ಲ, ಚುನಾವಣೆಗೆ ನಿಲ್ಲುವ ರಾಜಕೀಯ ಅಲ್ಲ. ನಾನೇನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲುವುದಿಲ್ಲ, ಜನರೊಡನೆ ಇದ್ದೇನೆ. ಆದ್ರಿಂದ ನಿಮ್ಮೊಡನೆ ನಿಮ್ಮ ಋಣ ನನಗಿದೆ. 20 ವರ್ಷ ಗೌರವದಿಂದ ನನಗೆ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ. ಆದ್ರಿಂದ ಇವತ್ತು